ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ತುಳು ನಾಟಕ ಪರ್ವ ಆಯೋಜಿಸಿದ್ದು ಕೆವಿ ಶೆಟ್ಟಿ ರಚನೆಯ ಗಗ್ಗರ ನಾಟಕ ಪ್ರದರ್ಶನಗೊಂಡಿತು. ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೀತಾ ಇರೋ ತುಳು ನಾಟಕ ಪರ್ವದ 6ನೇ ದಿನದಂದು ಗಗ್ಗರ ನಾಟಕ ಪ್ರದರ್ಶನಗೊಂಡಿತು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಗಗ್ಗರ ನಾಟಕ ರಚನೆಗಾರ ಕೆವಿ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ತುಳು ಸಾಹಿತ್ಯ ಅಕಾಡೆಮಿಯು ಉತ್ತಮ ಕೆಲಸವನ್ನ ಮಾಡ್ತಾ ಇದೆ. ನಾಟಕವನ್ನ ಪ್ರೋತ್ಸಾಹಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ಶ್ಲಾಘನೀಯ ಅಂತ ಹೇಳಿದರು. ಮೊಕ್ಕನ ಹೆಚ್ಚಿನ ಪ್ರೋತ್ಸಾಹ ಯಾನ ಈತು ಮುಟ್ಟ ಮತ್ತು ಬೈದೆ ಪಂಪಿನ ಅಂಜಿ నేను ಪಂಡನೆಲ್ಲ ಹೆಚ್ಚಾ ಬಂದು ಅಂಜನೆ ನಮ್ಮ ಪ್ರಕಾಶ್ ಪೂಂಜೇರು, ಪರಮೇಶ್ವರ್, ನವನೀತ್ ಶೆಟ್ಟರು, ನಮ್ಮ ಕುಕ್ಕೋಳಿ ರಮೇಶ್ ಕುಕ್ಕೋಳಿ ಹೆಚ್ಚಿನ ಮಾತ್ರ ಎಂಕ ಬೆಲೆಸಾಯ ಕೊಡದು ಏನಾದ್ರು ನಾಟಕಗಳು ಮಸ್ತ್ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅಂಚಿನ ಸರ್ಕಾರದ ಕೊಲ್ಲ ಈ ತುಳು ನಾಟಕ ಅಕಾಡೆಮಿದ ಕೊಲ್ಲ ಜಿಲ್ಲಾ ಸಂಸ್ಕೃತ ವೇದಿಕೆದ ಕೊಲ್ಲ ಮಾತೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ಈ ವೇಳೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ, ನಾಟಕ ನಿರ್ದೇಶಕ ಸುರೇಶ್ ಶೆಟ್ಟಿ, ಸರೋಜಿನಿ ಶೆಟ್ಟಿ, ಮೋಹನ್ ಕೊಪ್ಪಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕೆವಿ ಶೆಟ್ಟಿ ರಚನೆಯ ಗಗ್ಗರ ನಾಟಕ ಪ್ರದರ್ಶನಗೊಂಡಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.